ಮಂಜೇಶ್ವರ ಗ್ರಾಮ ಪಂಚಾಯತ್ನ ನಿರ್ಲಕ್ಷ್ಯದಿಂದ ಗಬ್ಬೆದ್ದು ನಾಡ್ತಾ ಇದ್ದು ನಾಗರಿಕರು ಮೂಗು ಮುಚ್ಚಿಕೊಂಡು ನಡೆದಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ 6 ಹಾಗೂ 8ನೇ ವಾರ್ಡಿನ ವ್ಯಾಪ್ತಿಯಲ್ಲಿರುವ ಕರೋಡ ರಾಷ್ಟ್ರೀಯ ಹೆದ್ದಾರಿ, ರಾಗಂ ಜಂಕ್ಷನ್, ಮೆಟ್ರೋ ಲಾಡ್ಜ್ ಮೊದಲಾದ ಸ್ಥಳಗಳ ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲಿ ತ್ಯಾಜ್ಯ ಶೇಖರಣೆಯಾಗಿ ಗಬ್ಬೆದ್ದು ನಾಡ್ತಾ ಇದೆ. ದುರ್ನಾತ ಬೀರ್ತಾ ಇದ್ದ ತ್ಯಾಜ್ಯಗಳನ್ನು ವಿಲೇವಾರಿಗೊಳಿಸಿ ಸ್ಥಳವನ್ನ ಸ್ವಚ್ಛಗೊಳಿಸಿ ಮಂಜೇಶ್ವರ ಎಸ್ವೈಎಸ್ ಸಂಘಟನೆಯ ಕಾರ್ಯಕರ್ತರು ನಾಡಿಗೆ ಮಾದರಿಯಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಸೇರಿದಂತೆ ಇತರ 3 ಗ್ರಾಮ ಪಂಚಾಯತ್ಗಳಿಗೆ ಕೇರಳ ಮಾಲಿನ್ಯ ನಿಯಂತ್ರಣ ಮಂಡಳಿ ಲಕ್ಷಾಂತರ ರೂಪಾಯಿ ದಂಡವನ್ನು ವಿಧಿಸಿತ್ತು. ಮಂಜೇಶ್ವರ ಪರಿಸರಗಳಲ್ಲಿ ತ್ಯಾಜ್ಯ ಶೇಖರಣೆಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ವಿಚಾರವನ್ನು ಮನಗಂಡು ಎಸ್ವೈಎಸ್ ಕಾರ್ಯಕರ್ತರು ಒಂದು ದಿನದ ದುಡಿಮೆಯನ್ನು ಬದಿಗಿಟ್ಟು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. 100ಕ್ಕೂ ಮಿಕ್ಕೂ ಅಧಿಕ ಕಾರ್ಯಕರ್ತರು ಒಟ್ಟು ಸೇರಿ ವರ್ಷಗಳಿಂದ ವಿಲೇವಾರಿಯಾಗದ ತ್ಯಾಜ್ಯವನ್ನು തെരവുಗೊಳಿಸಿದರು. എസ്വൈഎസ് മഞ്ചേശ്വരത്തിന്റെ ഭാഗമായിട്ട് ഈ മഞ്ചേശ്വരം ജംഗ്ഷന് മുതൽ കറവട വരെയുള്ള റോഡ് സൈഡിൽ നടക്കാൻ പറ്റുന്ന അവസ്ഥയാണ്. അപ്പോൾ അതിലേക്ക് നടക്കാൻ വേണ്ടി ഒരു സാഹചര്യം ഒരുക്കുന്ന രീതിയിലാണ് എന്തൊക്കെ ഇപ്പോൾ ചെറിയ രൂപത്തിലുള്ള ഒരു പ്രവർത്തനമാണ് എസ്വൈഎസ് മഞ്ചേശ്വരം നടത്തിയത്. അതിലേക്ക് പൂർണ്ണ പിന്തുണയാണ് 8ാം വാർഡ് മെമ്പറും 6ാം വാർഡ് മെമ്പറും നൽകിയത്. അവർ രാവിലെ ഉണ്ടായിരുന്നു. പിന്നെ അതുപോലെ SSF, KMJ ഇങ്ങനെയുള്ള അതിൻ്റെ മറ്റു ഭാരവാഹികളൊക്കെ ഇതിൽ പങ്കാളിയായിരുന്നു. ഏകദേശം ഒരു നല്ല പ്രവർത്തനം ഇപ്പോൾ കാഴ്ചവെച്ചു. ഇനി ഇതിൻ്റെ പകുതി പഞ്ചായത്ത് ചെയ്യുന്നതെന്ന് പറയുന്നുണ്ട്. അപ്പോൾ ഇത് ഞങ്ങൾ ചെയ്തത് നടക്കാൻ വേണ്ടി ഒരു വഴി കൊടുത്താണ്. തീരെ ബുദ്ധിമുട്ടായിരുന്നു നടക്കാൻ വേണ്ടിയിട്ട്. ഹൈവേയിലേക്ക് ബസ്സിലേക്ക് വരണമെങ്കിൽ നടക്കാൻ പറ്റാത്ത അവസ്ഥയായിരുന്നു. അത് ഏകദേശം റോഡ് സൈഡിൽ കച്ചറ മീൻസ് നടക്കാൻ പറ്റില്ല. റോഡിലാണ് ഉണ്ടായത്, റോഡിനരികെ റോഡിലാണ് ഉണ്ടായത്. ಅದಾണ് എടുത്തു മാറ്റിയത്. ಕಾರ್ಯಕರ್ತರಾದ ಲತೀಫ್ ಕರೋಡ, ಸಲಾಂ, ಬಶೀರ್, ಲತೀಫ್, ಹಮೀದ್ ಕಾರ್ಯಕರ್ತರ ಜೊತೆಯಾಗಿ 8ನೇ ಹಾಗೂ 6ನೇ ವಾರ್ಡ್ ಸದಸ್ಯರಾದ ಕುಲ್ಸುಮ್ ಹಾಗೂ ಅಬೂಬಕರ್ ಸಿದ್ದಿಕ್ ರೈಸ್ ಕೂಡ ಇವರ ಜೊತೆಗೆ ಕೈ ಜೋಡಿಸಿದ್ದಾರೆ. ಸಾಂಕ್ರಾಮಿಕ ರೋಗದ ಭೀತಿಯಿಂದ ತಾತ್ಕಾಲಿಕ ಮುಕ್ತಿಯನ್ನು ಒದಗಿಸಿದ ಎಸ್ವೈಎಸ್ ಕಾರ್ಯಕರ್ತರ ಸೇವೆಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ.